ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮತ್ತೊಂದು ಸಮಸ್ಯೆ ಹೋಗ್ತಾ ಇದ್ದೇವೆ. ಸಮಸ್ಯೆ ಬರ್ತಾ ಇರೋದು ಕಾಪುವಿನಿಂದ. ಹೌದು, ಕಾಪುವಿನಲ್ಲೂ ಕೂಡ ಚರಂಡಿಯ ಸಮಸ್ಯೆ ಕಾಡ್ತಾ ಇದೆ. ಈ ಚರಂಡಿ ಸಮಸ್ಯೆ ಪ್ರಾಣ ಹಾನಿ ತರುವಂಥ ಹಂತಕ್ಕೂ ಕೂಡ ಹೋಗ್ತಾ ಇದೆ ಅಂತ ನಮ್ಮ ವರದಿ ಹೇಳ್ತಾ ಇದೆ. ಏನದು ವರದಿ ನೋಡೋಣ ಬನ್ನಿ. ಈ ಬಗ್ಗೆ ಮಾತನಾಡಿದ ಆಟೋ ಚಾಲಕ ಉಮ್ಮರ್ ಅವರು, ಅದೆಷ್ಟೋ ಸಮಯದಿಂದ ಕಾಪು ಪ್ರದೇಶದ ಬಹುತೇಕ ರಸ್ತೆಗಳು ಸಂಚಾರಕ್ಕೆ ಅಯೋಗ್ಯವಾಗಿದ್ದು, ಈ ಬಗ್ಗೆ ಪುರಸಭಾ ಉಪಾಧ್ಯಕ್ಷ ಉಸ್ಮಾನ್ ಎಂಬುವರಲ್ಲಿ ದುರಸ್ತಿ ಮಾಡುವಂತೆ ನಾವು ವಿನಂತಿಸಿದ್ರೂ ಸ್ಪಂದಿಸದೆ ಅವರು ಉಡಾಪಿಯಾಗಿ ಮಾತನಾಡಿದ್ದಾರೆ ಎಂದರು. ನಾವು ಆಟೋ ರಿಕ್ಷಾದವರು ಮೊನ್ನೆಯಿಂದ ಪುರಸಭೆಗೆ ತಿಳಿಸ್ತಾ ಇದ್ದೇವೆ. ಪುರಸಭೆ ರೆಸ್ಪಾನ್ಸ್ ಏನು ತಗೊಳ್ಳೋದು, ಯಾಕಂದರೆ ನಾವು ಆಗಿದ ತಕ್ಷಣ ಮನೆಗೆ ಹೋಗ್ತಾರೆ ಅಂತ ನಾವು ಮತ್ತೆ ಅವರಿಗೆ ಹೇಳಿ ಸಾಕಾಯ್ತು. ಮತ್ತು ಉಪಾಧ್ಯಕ್ಷರ ಹತ್ರ ಹೇಳಿದೆವು. ಇವತ್ತು ಉಪಾಧ್ಯಕ್ಷರು ಹೇಳಿದರು ಅದು ನಮ್ಮ ಜವಾಬ್ದಾರಿ ಏನಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಹೋಗಿ ಎಲ್ಲ ರಿಕ್ಷಾದವರು ಇವತ್ತು ರಜೆ ಮಾಡಿ ಉಪಾಧ್ಯಕ್ಷರು ಇಲ್ಲಿ ಪುರಸಭೆ ಉಪಾಧ್ಯಕ್ಷರು ಉಸ್ಮಾನ್ ಅವ್ರ ಹತ್ರ ನಾವು ಹೇಳಿದ್ದೇವೆ. ಈಗ ಹೇಳಿದ್ವಿ, ಜಸ್ಟ್ ಒಂದು 2 ಗಂಟೆ ಹೊತ್ತಿಗೆ ಹೇಳಿದ್ವಿ. ಆಮೇಲೆ ಅವರು ಏನು ರೆಸ್ಪಾನ್ಸಿಬಲ್ ಅದರಲ್ಲಿ ತಗೊಳ್ಳಿಲ್ಲ. ನಾನು ಹೇಳಿದೆ ಅದಕ್ಕೆ ಏನಾದರೆ ಖರ್ಚು ಕೊಡಬೇಕು, ನಾವು ಮಾಡ್ತೇವೆ ಅದರಂತ. ಅವರೇನು ನಾವು ಜವಾಬ್ದಾರಿ ಇಲ್ಲ ಅಂತ ಹೇಳಿ ಹೋದರು ಸೀದಾ. ಆಮೇಲೆ ನಾವೇ ರಿಕ್ಷಾದವರೇ ಉತ್ಸವದ 2 ಹೆಂಗಸರು ಬಿದ್ದಿದ್ದಾರೆ ಇದು ಸ್ಕೂಟಿಯಲ್ಲಿ ಹೋಗುವ. ಮತ್ತು ನಮ್ಮ ಎದುರಿನದ್ದು ವೀಲ್ ಜಾಮ್ ಆದರೆ ಮತ್ತೆ 1,500 ರೂಪಾಯಿ ಖರ್ಚಾಗ್ತದೆ. ಇದು ಯಾರು ನೋಡೋದಿಲ್ಲ, ನೀರು ನಿಲ್ತದೆ ರಾತ್ರಿ. ಅದಕ್ಕೆ ಡಾಮರ್ನ ಉಡಿ ಹಾಕಿದರೆ ಮಾತ್ರ ನಿಲ್ತದೆ ಅಂತ ನಾವೆಲ್ಲ ಹೋಗಿ ಒಟ್ಟಾಗಿ ಡಾಮರ್ ಉಡಿಯನ್ನು ನಾವು ಹಾಕಿದ್ದೀವಿ. ಕೇವಲ ಪ್ಲಾಸ್ಟಿಕ್ ಸ್ವಚ್ಛತೆ ಎಂಬುದಾಗಿ ಕಾಲಹರಣ ಮಾಡುತ್ತಿರುವ ಪುರಸಭೆ ಇತರ ಸಮಸ್ಯೆಗಳತ್ತ ಗಮನ ಹರಿಸುತ್ತಿಲ್ಲ. ರಸ್ತೆಯಲ್ಲಿ ಉಂಟಾದ ಹೊಂಡಗಳಿಂದಾಗಿ ನಾವು ದುಡಿಯುವ ಆಟೋ ರಿಕ್ಷಾಗಳ ಬಿಡಿ ಭಾಗಗಳು ಕಳಚಿ ಬೀಳುತ್ತಿದೆ. ದುಡಿದ ಹಣಗಳನ್ನು ಅದರ ದುರಸ್ತಿಗಾಗಿ ಖರ್ಚು ಮಾಡುವಂತಾಗಿದ್ದು, ಆ ಕಾರಣದಿಂದಾಗಿ ಬೇರೆ ವಿಧಿ ಇಲ್ಲದೆ ಆಟೋ ಚಾಲಕರಾದ ನಾವೆಲ್ಲರೂ ಒಂದಾಗಿ ನಮ್ಮ ಸ್ವಂತ ಖರ್ಚಿನಿಂದ ರಸ್ತೆಯ ಹೊಂಡಗಳನ್ನು ತಾತ್ಕಾಲಿಕವಾಗಿ ಮುಚ್ಚುವ ಕೆಲಸವನ್ನ ಮಾಡುವಂತಾಗಿದೆ. ಈ ಬಗ್ಗೆ ಪುರಸಭೆ ತಕ್ಷಣವೇ ಸ್ಪಂದಿಸಬೇಕು. ತಪ್ಪಿದಲ್ಲಿ ಆಟೋ ಚಾಲಕರಾದ ನಾವೆಲ್ಲರೂ ಒಂದಾಗಿ ಪುರಸಭೆಯ ಮುಂಭಾಗ ಪ್ರತಿಭಟನೆ ನಡೆಸುವುದು ಅನಿವಾರ್ಯವಾದೀತು ಎಂಬುದಾಗಿ ಎಲ್ಲರೂ ಒಕ್ಕೊರಳಿನಿಂದ ಎಚ್ಚರಿಸಿದ್ದಾರೆ. ಸುರೇಶ್ ಶರ್ಮಾ, ವಿ4 ನ್ಯೂಸ್ 24/7 ಪಡುಬಿದ್ರೆ. ಕಾಪುವಿನ ರಸ್ತೆಗಳು ಅಭಿವೃದ್ಧಿಗೆ ಪೂರಕವಾಗಿ ಇವೆ ಅಂತ ಅನ್ನಿಸ್ತಾ ಇಲ್ಲ. ಹಾಗಂತ ಅಲ್ಲಿಯ ವಾಹನ ಚಾಲಕರು, ಮುಖ್ಯವಾಗಿ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಅವರು ಈ ಸಮಸ್ಯೆಗೆ ಪರಿಹಾರ ಒದಗಿಸಿ ಕೊಡಿ ಅಂತ ಪುರಸಭೆಯ ಕಾಪು ಪುರಸಭೆಯ ಆಡಳಿತಗಾರರಲ್ಲಿ ಕೇಳಿದರೆ ಅವರು ಹೇಳ್ತಾರೆ ಅವರಿಂದ ಪ್ರತಿಕ್ರಿಯೆಗಳು ಸರಿಯಾಗಿ ಬರ್ತಾ ಇಲ್ಲ ಎಂಬ ಆರೋಪವನ್ನು ಅಲ್ಲಿಯ ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಕಾಪು ಪುರಸಭೆ ಇತ್ತೀಚೆಗಷ್ಟೇ ಆಗಿದ್ದು, ಅದಕ್ಕೆ ಪೂರಕ ಅನುದಾನ ಇನ್ನೂ ಬರಬೇಕಾಗಿದೆ, ಕಾರ್ಯಕ್ರಮ ನಡೆಯಬೇಕಾಗಿದೆ. ಆದರೆ ಸ್ವಚ್ಛತೆಯ ವಿಷಯದಲ್ಲಿ ಕಾಪು ಪುರಸಭೆ ಆಡಳಿತಗಾರರು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ, ಜಾಗೃತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ಕೊಂಡ್ರೂ ಕೂಡ ಜನರಿಗೆ ರಸ್ತೆಯಂಥ ಮೂಲಭೂತ ಸೌಕರ್ಯ ಒದಗಿಸುವ ದಿಸೆಯಲ್ಲೂ ಕೂಡ ಅವರ ಪ್ರಯತ್ನ ಮುಂದುವರಿಯಬೇಕು. ಆದರೆ ಅದು ಸಾಧ್ಯವಾಗ್ತಾ ಇಲ್ಲವ. ಮತ್ತು ಶಾಸಕರಿದ್ದಾರೆ, ಸ್ಥಳೀಯ ಶಾಸಕರು ಲಾಲಾಜಿ ಮೆಂಡನ್ರವರು ಕ್ಷೇತ್ರ ವ್ಯಾಪ್ತಿಗೆ ಬರ್ತಾರೆ. ಅವರ ಸಹಕಾರ ಸಲಹೆ ಸಹಯೋಗವನ್ನು ಯಾವ ರೀತಿ ಪಡೆದುಕೊಳ್ಳಲಾಗ್ತಾ ಇದೆ, ಪುರಸಭೆ ಆಡಳಿತಗಾರರು ಪಡಿತಾ ಇದ್ದಾರೆ ಎಂಬುದನ್ನು ನಾವು ತಿಳಿಯಬೇಕಾಗಿದೆ. ಬಟ್ ಇಲ್ಲಿ ಶಾಸಕರು ಮತ್ತು ಸ್ಥಳೀಯ ಆಡಳಿತ ಜೊತೆಯಾಗಿ ಕೆಲಸ ಮಾಡಿದರೆ ಅಭಿವೃದ್ಧಿ ಸಾಧ್ಯ ಮತ್ತು ಜನರಿಗೆ ಪೂರಕವಾಗುವ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ. ಈ ವಿಷಯದಲ್ಲಿ ಎಲ್ಲಿಯೋ ಕಾಪು ಪುರಸಭೆ ಆಡಳಿತಗಾರರು ಎಡವಿದ್ದಾರಾ ಅಥವಾ ಶಾಸಕರು ಏನಾದರೂ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ನಮಗೆ ಹೇಳ್ತಾ ಇದೆ. ಸೊ ಇದನ್ನು ಅವರಲ್ಲಿಯೇ ನಾವು ಸ್ಪಷ್ಟನೆಯನ್ನು ಕೇಳಬೇಕಾಗಿದೆ. ಸ್ಪಷ್ಟನೆ ಸಿಗ್ತಾರಾ, ಮಾತಾಡ್ತಾರಾ, ಅದು ನೋಡೋಣ. ಪುರಸಭೆಯ ಅಧಿಕಾರಿ ರಾಯಪ್ಪ ನಮ್ಮ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಇಲ್ಲಿ ಕಾಪು ಪುರಸಭೆ ವ್ಯಾಪ್ತಿಯಲ್ಲಿ ರಸ್ತೆ ಸಂಚಾರಕ್ಕೆ ಯೋಗ್ಯವಾಗಿಲ್ಲ ಎಂಬ ಆರೋಪ ಬರ್ತಾ ಇದೆ. ಮತ್ತೆ ಪುರಸಭೆಯವರು ಅದನ್ನು ದುರಸ್ತಿ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ, ನಾವು ದುರಸ್ತಿ ಮಾಡ್ತಾ ಇದ್ದೇವೆ ಅಂತ ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅವರು ಟೋಟಲ್ ಎಲ್ಲ ಕಡೆ ಇರ್ತದೆ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಯಾರು ದುರಸ್ತಿ ಮಾಡ್ತಾ ಇಲ್ಲ.
ಈಗ ಮಳೆ, ಹಾಂ ನಾನು ಚೀಫ್ ಆಫೀಸರ್ ಮಾತಾಡ್ತಾ ಇದ್ದೇನೆ. ಗೊತ್ತಾಯ್ತು. ಬೇರೆ ಕಡೆ ಎಲ್ಲ ಬೆಳಿಗ್ಗೆ 6 ಗಂಟೆ ಬಂದು ಎಲ್ಲ ಇಡೀ ಪೇಟೆನ ಸುತ್ತಾಡಿ ನಾನು ನೋಡ್ತಾ ಇದ್ದೀನಿ. ಹಾಂ ಒಂದೇ ಅಲ್ಲ, ಯಾರು ಪಬ್ಲಿಕ್ ಮಾಡ್ತಾ ಇಲ್ಲ, ನಾವೇ ಮಾಡ್ತಾ ಇದ್ವಿ ರಸ್ತೆಗಳನ್ನ. ಈಗ ಮಳೆ ಆದ್ರಿಂದ ತುಂಬಾ ಮಳೆ ಆಗಿ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಮಳೆ ಬಿಟ್ಟು ಕೂಡ್ಲೆ ಈಗಾಗಲೇ ಉದಾಹರಣೆ 51ನೇ PD ರೋಡ್ ಅಲ್ಲಿ ಪ್ರಾಬ್ಲಮ್ ಆಗಿತ್ತು, ಹಾಂ ಅದನ್ನ ವೆಟ್ ಮಿಕ್ಸ್ ಹಾಕಿ ಮಾಡಿದ್ವಿ. ಆಮೇಲೆ ಮಲ್ಲಾರು ಕೋಟೆ ರೋಡ್ ಅಲ್ಲಿ ಪ್ರಾಬ್ಲಮ್ ಇದೆ, ಇಲ್ಲ ಅಂತ ಹೇಳುದಿಲ್ಲ. ಈಗ ಈ 2 ದಿವಸದಲ್ಲಿ ಅದು ಸರಿ ಆಗ್ತದೆ. ಮಳೆ ಇವತ್ತು ಕಡಿಮೆ ಆಗಿದೆ, ವೆಟ್ ಮಿಕ್ಸ್ ಹಾಕಿ ಅದು ಸರಿ ಮಾಡ್ತಾ ಇದ್ವಿ. ಪೇಟೆಯಲ್ಲಿ ಮುಖ್ಯವಾಗಿ ಒಳಚರಂಡಿಗೆ ಅದು ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ವಿ. ಅದು ಆದ ಕೂಡಲೇ ನಾವು ಈ ಮಳೆ ಮುಗಿದ ಕೂಡಲೇ ಇಮಿಡಿಯೇಟ್ಲಿ ಯಥಾಸ್ಥಿತಿಯನ್ನು ಮಾಡಿಕೊಟ್ಟು, ಎಲ್ಲೂ ನಮ್ಮ ರೋಡ್ಗಳು ಕೋಟೆ ರೋಡ್ ಬಿಟ್ರೆ ಎಲ್ಲೂ ಹಾಳಾಗಿದೆ. ಹೆಚ್ಚಿನ ಅಂಶ ಕೋಟೆ ರೋಡ್ ಅಲ್ಲಿ ಬಿಟ್ರೆ, ನಮ್ಮ ರೋಡ್ ಪೇಟೆ ಬಿಟ್ರೆ ಬೇರೆ ಎಲ್ಲ ರೋಡ್ ಕಾಂಕ್ರೀಟ್ ರೋಡ್ ಆಗಿದೆ. ಈಗ ಪೇಟೆ ರೋಡ್ ಅಂತ ಇದೆ, ಅಲ್ಲಿ ಆಟೋ ಚಾಲಕರು ನಾವು ಅಂದ್ರೆ ನಾವು ಆಟೋ ಚಾಲಕರು ಅಲ್ಲಿ ಹೋಗಿ ಮಣ್ಣು ಹಾಕ್ತಾ ಇರೋದನ್ನ ನಾವು ನೋಡ್ತಾ ಇದ್ದೆ. ಇಲ್ಲಿ ನೋಡಿ, ಎಲ್ಲಿ ಹೇಳಿ, ನಮ್ಮ ಗಮನಕ್ಕೆ ಹೇಳ್ಬೇಕಲ್ಲ, ಅವ್ರು ಮಾಡೋದಲ್ಲ, ಮುನ್ಸಿಪಾಲಿಟಿಗೆ ಹೇಳ್ಬೇಕು. ಮುನ್ಸಿಪಾಲಿಟಿ ನಾವು ಇದ್ದೀವಿ, ನಾವು ಕೆಲಸ ಮಾಡ್ಲಿಕ್ಕೆ. ಅವ್ರು ಹೇಳ್ತಾರೆ ನಿಮ್ಮ ಗಮನಕ್ಕೆ ಇದ್ದಂದ್ರೆ ನೀವು ಕೆಲಸ ಮಾಡ್ತಾ ಇಲ್ಲ 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 ಇಲ್ಲ, ಸುಳ್ಳದೆಲ್ಲ. ನೋಡಿ, ನೇರವಾಗಿ ನಮಗೆ ಕಾಲ್ ಮಾಡ್ಬೇಕು, ನನ್ನ ಮೊಬೈಲ್ ನಂಬರ್ ಎಲ್ಲರಿಗೂ ಗೊತ್ತಿದೆ. ಅಂತ ಅರ್ಜೆಂಟ್ ನಮಗೆ ಹೇಳ್ಬೇಕು, ನಾವು ಮಾಡ್ತೀವಿ. ಯಾರು ಪಬ್ಲಿಕ್ ಮಾಡೋದ್ ಬೇಡ, ನಮ್ಮ ಡ್ಯೂಟಿ ಅದು. ಅದು ಅನಾವಶ್ಯಕವಾಗಿ ಸುಮ್ಮನೆ ಅನಾವಶ್ಯಕವಾಗಿ ಅವರು ಈ ತರ ಮಾಡ್ತಾ ಇದಾರೆ ಬಿಟ್ರೆ, ನಮ್ಮ ಕಾರಣ ಅಂದ್ರೆ ನಾವು ಕಮ್ಮಿಯಾಗಿ 24 ಗಂಟೆ ಸರಿ ಮಾಡಿಕೊಡ್ತೀವಿ ಅದನ್ನ. ಓಕೆ, ಅಂದ್ರೆ ಈಗ ಅವರು ಮಾಡ್ತಾ ಇರೋದು ಪ್ರಚಾರಕ್ಕಂತ ನೀವು ಹೇಳ್ತಾ ಇರೋದಾ? ಎಸ್ 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 ಎಸ್, ನಾವು ಮಾಡ್ತೀವಿ, ನಮ್ಮ ಡ್ಯೂಟಿ ಅದು. ನೀವು ಮಾಡ್ತೀವಿ, ಪಬ್ಲಿಕ್ ಇಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ, ನಮ್ಮ ಡ್ಯೂಟಿ ಅದು. ನಾವು ಮುಖ್ಯವಾದ ನಮ್ಮ ಡ್ಯೂಟಿ ಅದು, ಮುನ್ಸಿಪಾಲಿಟಿ ಡ್ಯೂಟಿ ಅದು ಮಾಡ್ತೀವಿ ನಾವು. ಓಕೆ ಸರ್, ಓಕೆ, ಧನ್ಯವಾದ ನಿಮಗೆ.